ಚಿತ್ರರಂಗದ ವಿಶೇಷ ಸುದ್ದಿಗಳನ್ನು ಹೊತ್ತು ತರುವ ಸಿನಿ ಸುದ್ದಿಗೆ ನಮ್ಮ ಪ್ರೇಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ರಶ್ಮಿತಾಚಾರ್ಯ. ಈ ವಾರ ತುಳು ಸಿನಿಮಾ ಪ್ರೇಕ್ಷಕರಿಗೆ ಭರ್ಜರಿಯ ಉಪಹಾರ. ಕರಾವಳಿಯ ಮಣ್ಣಿನ ವಾಸನೆ, ನಮ್ಮದೇ ಭಾಷೆಯ ಸೊಗಡು ಮತ್ತು ನಗುವಿನ ಮೂಲಕವೇ ಹೇಳುವ ಜೀವನದ ಸತ್ಯ, ಇವೆಲ್ಲವನ್ನು ಒಟ್ಟುಗೂಡಿಸಿಕೊಂಡ ಸಿನಿಮಾ ಇದು. ಸರ್, ರೂಮ್ ಬೋಡಿತ್ತಂಡು. ರೂಮ್ ಉಂಡು. ಸಿಂಗಲ್ ಡಬಲ್? ಡಬಲ್ ಸರ್. ಜಯಕಿರಣ ಫಿಲಮ್ಸ್ ಲಾಂಛನದಲ್ಲಿ ಪ್ರಕಾಶ್ ಪಾಂಡೇಶ್ವರ ನಿರ್ಮಾಣ, ಕೆ ಸೂರಜ್ ಶೆಟ್ಟಿ ನಿರ್ದೇಶನದಲ್ಲಿ ಸಿದ್ಧಗೊಂಡಿರುವ ವಿಭಿನ್ನ ತುಳು ಸಿನಿಮಾ, ಅದುವೇ ನಾನ್ ವೆಜ್. ನಾನ್ ವೆಜ್ಜಾ? ನಾನ್ ವೆಜ್. ನಾಳೆ ನಮ್ಮ ಕರಾವಳಿಯಾದ್ಯಂತ ತೆರೆ ಕಾಣಲಿದೆ. ಕರಾವಳಿಯ ಪ್ರತಿಭೆಗಳೇ ಜೀವಾಳವಾದ ಈ ಚಿತ್ರ ಹಾಸ್ಯದೊಳಗೆ ಕತೆ ಹೇಳುವ ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ. ಸೂಫ್ರಮ್ ಸೋ ಚಿತ್ರದ ಜನಪ್ರಿಯ ಕಲಾವಿದರ ಬಳಗವೇ ಇಲ್ಲಿಯೂ ಮತ್ತೆ ಒಂದಾಗಿ ಕಾಣಿಸಿಕೊಳ್ಳುತ್ತಿದೆ. ಪ್ರಕಾಶ್ ತೂಮಿನಾಡು, ಭಾವಬಂದರು ಖ್ಯಾತಿಯ ಪುಷ್ಪರಾಜ್ ಬೋಳಾರ್, ದೀಪಕ್ ರೈಪಾಣಾಜೆ, ಮೈಮ್ ರಾಮದಾಸ್, ವಿಸ್ಮಯ ವಿನಾಯಕ್, ರೂಪಾ ವರ್ಕಾಡಿ ಮತ್ತು ಪುಟ್ಟಕ್ಕನ ಮಕ್ಕಳು ಖ್ಯಾತಿಯ ಸಂಜನಾ ಬುರ್ಲಿ ನಾಯಕಿಯಾಗಿ ಚಿತ್ರಕ್ಕೆ ಇನ್ನಷ್ಟು ಮೆರುಗು ನೀಡಿದ್ದಾರೆ. ಅಥರ್ವ ಪ್ರಕಾಶ್ ಪ್ರಮುಖ ಪಾತ್ರದಲ್ಲಿ ಇದ್ದರೆ, ನವೀನ್ ಡಿ ಪಡೀಲ್ ಗೌರವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಿರ್ದೇಶಕ ಕೆ ಸೂರಜ್ ಶೆಟ್ಟಿ ಅವರು ಹೇಳುವಂತೆ ಇದು ಪ್ರೀತಿಯ ಹಿಂದೆ ಹೋಗುವ ಒಬ್ಬ ಮುಗ್ಧ ಯುವಕನ ಕತೆ. ನಗಿಸುತ್ತಾ, ಯೋಚನೆ ಮಾಡಿಸುತ್ತಾ, ಸಂದೇಶ ನೀಡುವ, ಕುಟುಂಬ ಸಮೇತ ಕುಳಿತು ನೋಡುವ ಸಿನಿಮಾ. ಇರ್ದಲ್ಲ ಬೇಜಾರ್ ಮಲ್ಪೋಚು ಬರಂ ಬಿನ್ನೇರ್ ಬತ್ತಿತ್ತೇರಿ ಅಕ್ಲಡ್ಲ ಇಂಚನಿಗೆಂಡಿ ಜೋಕುಲ್ನ ಮನಸ್ಸು ಒಂಜಿ ಸೈಂಟಿಸ್ಟ್ ಲೆಕ್ಕ. ಟೀಸರ್ಗೆ ಈಗಾಗಲೇ ಉತ್ತಮ ಪ್ರತಿಕ್ರಿಯೆ ಲಭಿಸಿದ್ದು, ಕರಾವಳಿಯ ಸಿನಿ ಪ್ರೇಕ್ಷಕರಲ್ಲಿ ನಾನ್ ವೆಜ್ ಬಗ್ಗೆ ನಿರೀಕ್ಷೆ ಹೆಚ್ಚಾಗಿದೆ. ಹಾಗಾದರೆ ಬನ್ನಿ, ನಗುವಿನ ಜೊತೆ ಕತೆ ನೋಡುವ ಈ ಹೊಸ ತುಳು ಸಿನಿ ಅನುಭವಕ್ಕೆ ಫೆಬ್ರವರಿ 6ರಿಂದ ಚಿತ್ರಮಂದಿರಗಳಲ್ಲಿ ಭೇಟಿಯಾಗೋಣ. ಇದು ಕೇವಲ ಸಿನಿಮಾ ಅಲ್ಲ, ಇದು ನಮ್ಮದೇ ಕರಾವಳಿಯ ಕತೆ. ಈ ವೆಜ್ ನಾನ್ ವೆಜ್ ಏತು ಪೂರ ವಿಷಯ ಉಂಡತೆ ಗೋಕ